ಆಹಾರ ಮತ್ತು ನೀರಿಗಾಗಿ ತಿನ್ನುವ ಕಲ್ಲಂಗಡಿಯಲ್ಲಿ 1,000ಕ್ಕೂ ಹೆಚ್ಚು ಜಾತಿಯವು ಇದೆ. ಕಹಿ ಕಲ್ಲಂಗಡಿ ಕೂಡ ಇದೆ. ಸಪ್ತ ಸಮುದ್ರದ ಸುತ್ತ ಇದನ್ನ ಮೊದಲು ಬೆಳೆದಿದ್ದಾರೆ. ಬೆದ್ರಟೆಲ್ ಆರಾತ್ ಮೂಲ ನೆಲೆಗಳು ಎನ್ನಲಾಗಿದೆ. ಈ ಸುತ್ತ 5,000 ವರ್ಷ ಹಿಂದಿನ ಕಲ್ಲಂಗಡಿ ಬೀಜಗಳು ಸಿಕ್ಕಿವೆ. ಸೌತೆಯಂತೆ ಕುಕ್ಕರ್ ಬಿಟೇಸಿ ಕುಟುಂಬದ ಇದು ಬೆಳೆಯುವ ಜಾತಿಯಾಗಿದ್ದು ಆಧುನಿಕ ರೀತಿಯಲ್ಲಿ 150 ವರ್ಷಗಳಿಂದ ಮಾತ್ರ ಬೆಳೆಯುತ್ತಾರೆ. ಸುಡಾನ್ನ ಕೊಡೋಫಾನ್ ಎಂಬುದು ಕಲ್ಲಂಗಡಿಯ ಒಂದು ಪ್ರತ್ಯೇಕ ತಳಿಯಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಕಲ್ಲಂಗಡಿ ಬೆಳೆಯುವ ಮಾಹಿತಿ ಮುಂದಿನಂತಿದೆ. ಚೀನಾ 6.1 ಕೋಟಿ ಟನ್, ಟರ್ಕಿ 35 ಲಕ್ಷ ಟನ್, ಭಾರತ 28 ಲಕ್ಷ ಟನ್, ಇರಾನ್ 27 ಲಕ್ಷ ಟನ್, ಅಲ್ಜೀರಿಯಾ 23 ಲಕ್ಷ ಟನ್, ಬ್ರೆಜಿಲ್ 22 ಲಕ್ಷ ಟನ್. ಲೋಕದಲ್ಲಿ ಒಟ್ಟು 10.2 ಕೋಟಿ ಟನ್ ಕಲ್ಲಂಗಡಿ ಬೆಳೆಯುತ್ತಿದ್ದು ಅದರಲ್ಲಿ 60% ಚೀನಾ ಬೆಳೆಯುವುದಾಗಿದೆ. ಚೀನಾ ದೊಡ್ಡ ಕಲ್ಲಂಗಡಿ ರಫ್ತು ಮಾಡುವ ದೇಶವೂ ಆಗಿದೆ. Volkswagen Mangalore, Airport Road, Yeyadi, Mangalore. Volkswagen.